ಕಾರ್ಯಕ್ರಮವು ಸುಮಾರು 20 ವರ್ಷದಿಂದ ನಾವು ನೆರವೇರಿಸ್ತಾ ಇದ್ದೇವೆ. ಪ್ರಥಮವಾಗಿ ನಾವು ಕೇವಲ 20 ವರ್ಷ ಮುಂಚೆ 10 ಮಕ್ಕಳಿಗೆ ಪುಸ್ತಕ ವಿತರಿಸಿದ್ವಿ ನಾವು. ನನಗೆ ಈಗಲೂ ನೆನಪುಂಟು, 10 ಮಕ್ಕಳಿಗೆ. ತದನಂತರ ಅದು ಜಾಸ್ತಿ ಆಗ್ತಾ ತಾಜ್ ಮಹಲ್ ಸಭಾಂಗಣ 550 ಮಕ್ಕಳಿಗೆ ಪುಸ್ತಕವನ್ನು ವಿತರಿಸಿದ್ದೇವೆ. ಅದೇ ರೀತಿ ಈ ಶಾಲೆಯಲ್ಲಿ 132 ಮಕ್ಕಳಿದ್ದರು. ಅವರಿಗೆ ಎಲ್ಲ ಪೆನ್ಸಿಲ್ ಇಂದ ಪುಸ್ತಕವರೆಗೆ ಎಲ್ಲ ಸಾಮಗ್ರಿಗಳನ್ನು ನಾವು ನಮ್ಮ ತಂಡದಿಂದ ನಾವು ಅವರಿಗೆ ವಿತರಿಸಿದ್ದೇವೆ. ಸುಮಾರು 1.5 ಲಕ್ಷ ಖರ್ಚು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಏಕೆಂದರೆ ಸರ್ಕಾರಿ ಶಾಲೆ ಉಳಿಬೇಕು ಎಂಬ ಏಕೈಕ ಉದ್ದೇಶ ನಮ್ಮದು. ಏನಾದ್ರೂ ಮಾಡಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಬೇಕು ನಮಗೆ. ಅದಕ್ಕೋಸ್ಕರ ನಾವು ಈ ಶಾಲೆಗೆ ನಮ್ಮಿಂದಾಗುವ ಎಲ್ಲ ಸಹಾಯವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈ ಹಿಂದೆ ನಾವು ಇಲ್ಲಿಗೆ ಪಾರ್ಟಿಷನ್ ಮಾಡಲಿಕ್ಕೆ ಆ ಒಂದು ಸ್ಕ್ರೀನ್ ಅದು ಕೊಟ್ಟಿದ್ದೇವೆ. ಬೆಂಚ್ ಕೂಡ ಕೊಟ್ಟಂತ ನನಗೆ ನೆನಪುಂಟು. ಅದೇ ರೀತಿ ಆ ಶಾಲಾ ಒಂದು ನೇಮ್ ಬೋರ್ಡ್ ಅದನ್ನು ಕೂಡ ನಾವು ವಿತರಿಸಿದ್ದೇವೆ. ಪುಸ್ತಕ ಈ ಮುಂಚೆ ಕೂಡ 20 ವರ್ಷದಿಂದ ನಾವು ಇಲ್ಲೆಲ್ಲಾದ್ರೂ ತಾಜ್ ಮಹಲ್ ಸಭಾಂಗಣದಲ್ಲಿ ಕೂಡ ನಾವು ಕೊಟ್ಟಿದ್ದೇವೆ. ಆದ್ರೆ ಈ 2 ವರ್ಷದಲ್ಲಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಈ ಶಾಲೆದು ಸಪ್ರೇಟ್ ಈ ಮಕ್ಕಳ ನಾವು ಲೀಸ್ಟ್ ತಗೊಳ್ಳೋದೇ ಇಲ್ಲ. ಅದು ನಮ್ಮ ಮುಖ್ಯೋಪಾಧ್ಯಾಯರು ಕೊಡ್ತಾ ಇರ್ತಾರೆ. ನಮ್ಮ ಇಲ್ಲಿ ಇಷ್ಟು ಮಕ್ಕಳಿದ್ದಾರೆ, ಇಷ್ಟು ಪುಸ್ತಕ ಬೇಕು, ಇಷ್ಟು ಪೆನ್ಸಿಲ್ ಬೇಕು, ಸಂಪೂರ್ಣವಾಗಿ ನಾವು ಒದಗಿಸ್ತಾ ಬಂದಿದ್ದೇವೆ. ಟೀಚರ್ನವರೆಲ್ಲ ಸಂಬಂಧಕ್ಕಿರುವವರು ಅವರದ್ದು ಅಂದರೆ ಒಂದು 3/4 ಗಂಟೆ ಅಥವಾ 1 ಗಂಟೆ ಅಷ್ಟೇ. ಎಷ್ಟು ಮಕ್ಕಳಿರ್ತಾರೆ ಅದು ಸರ್ಕಾರಿ ಶಾಲೆಯಲ್ಲಿ ಆಗಲಿ ಇಲ್ಲಿ ಬೇರೆ ಪ್ರೈವೇಟ್ ಶಾಲೆಯಲ್ಲಿ ಆಗಲಿ ಅವರ ಅಷ್ಟೇ ಕಲಿಸಿದ್ರು. ಅವರೆಲ್ಲೇ ಅವರ ತಲೆಯಲ್ಲಿ ಎಷ್ಟು ಶಕ್ತಿ ಉಂಟು ಅಷ್ಟೇ ಹೋಗುದು, ಅದಕ್ಕಿಂತ ಜಾಸ್ತಿ ಹೋಗಲು ಸಾಧ್ಯವಿಲ್ಲ. ನೀವು ರಾತ್ರಿವರೆಗೆ ಬೇಕಾದ್ರೆ ಟೀಚ್ ಮಾಡಿ, ಕಲಿಯುವ ಮಕ್ಕಳು ಎಲ್ಲಿ ಹೋದ್ರು ಕಲಿತಾರೆ. ಆದ್ದರಿಂದ ಇದನ್ನೆಲ್ಲ ಮರೆತು ಈ ಸರ್ಕಾರಿ ಶಾಲೆ ಕೈ ಜೋಡಿಸಬೇಕು. ಉದ್ಯಮಿಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಮುಂದೆ ಬಂದು ಈ ಸರ್ಕಾರಿ ಶಾಲೆಯನ್ನು ಉಳಿಸುವ ಒಂದು ಪ್ರಯತ್ನ ನಾವು ಮಾಡಬೇಕು. ನಾನು ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ವಿಷಯವನ್ನು ಮುಂದೆ ಹೇಳ್ತೇನೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಾಮೀಜಿ ಒಂದು ಭಾಷಣವನ್ನು ಕೇಳಿದೆ. ಒಂದು ಹೆಂಗಸು, ಆ ಹೆಂಗಸಿನ ಗಂಡ ತೀರೋದು, ಒಂದು ಮಗ ಇದ್ದ. ಆ ಮಗನನ್ನು ಸಾಕಲಿಕ್ಕೆ, ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಮನೆಗೆ ಹೋಗಿ ಎಲ್ಲ ಮನೆಗೆ ಹೋಗಿ ನೆಲ ಒರೆಸೋದು, ಬಟ್ಟೆ ಒಗೆದು ಇಂತೆಲ್ಲ ಕೆಲಸ ಮಾಡಿ ಆ ಸಿಕ್ಕಿದ ಹಣವನ್ನು ಪಾಪ ಈ ಹುಡುಗನನ್ನು ಸಾಕಿ ಕಲಿಸಿದ್ರು ಅವರು. ಒಂದು ದಿವಸ ಆ ಹುಡುಗನ ಶಾಲೆಗೆ ಹೋಗಿ ಫೀಸ್ ಕಟ್ಟಿದ್ರು ಈ ಹೆಂಗಸು. ಆ ಹುಡುಗ ಬಂದು ಗಲಾಟೆ ಮಾಡಿದ್ರೆ ಏಕೆಂಬ ಅವನಿಗೆ ಬಂದದ್ದು. ಏನಿಲ್ಲ ಮಗ, ನಾನು ಫೀಸ್ ಕಟ್ಟಲಿಕ್ಕೆ ಬಂದಿದ್ದೇನೆ. ನನಗೆ ನಾಚಿಕೆ ಆಗ್ತದೆ ಮೇಡಮ್. ಅಮ್ಮ, ನಿಮಗೆ ಒಂದೇ ಕಲಿಯಲ್ಲಿ ಆ ಒಂದು ಕಲಿನ ಒಂದು ಮಹಿಳೆ ಬಂದಿದ್ದಾರೆ ಅಂತ ಎಲ್ಲರೂ ನಾನು ತಮಾಷೆ ಮಾಡಿದ್ರು. ಅಮ್ಮನಿಗೆ ತುಂಬಾ ಬೇಸರ. ನಾನು ಅಷ್ಟೇ ಬಂದದ್ದು ಈ ಹುಡುಗನಿಗಾಗಿ, ಇವನ ಫೀಸ್ ಕಟ್ಟಲಿಕ್ಕೆ, ಆದರೂ ಈ ರೀತಿ ಎಲ್ಲ ಹೇಳಿದ್ದಲ್ಲ. ಆಗ ಒಂದು ದಿವಸ ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದಂತೆ, ಒಳ್ಳೆ ಸಂಬಳ ಸಿಕ್ಕಿದಂತೆ. ಮಗ ಬಂದು ಹೇಳಿದ್ರೆ, ಅಮ್ಮ ನನಗೆ ಒಂದು ಕೆಲಸ ಸಿಕ್ಕಿದೆ, ನಾನು ಈ ಮನೆಯಲ್ಲಿ ಇರೋದಿಲ್ಲ, ನಾನು ಬೇರೆ ಬೇರೆ ಹೋಗ್ತೇನೆ. ಆಯ್ತು ಮಗ, ಒಂದು ಅಡ್ರೆಸ್ ಕೊಡ್ತಾರೆ. ಇವ ಅಡ್ರೆಸ್ ಕೊಡ್ತಾರೆ. ಅವ ಹೋಗ್ಲಿಕ್ಕೆ ಸುಮಾರು 1 ವರ್ಷ ತನಕ ಈ ಹುಡುಗ ಪತ್ತೆನೇ ಇಲ್ಲ, ಯಾವುದೇ ಒಂದು ಮೆಸೇಜ್ ಇಲ್ಲ. ಈ ಅಡ್ರೆಸ್ ಹುಡುಕಿಕೊಂಡು ಈ ತಾಯಿ ಹೋಗುವಾಗ ಅಲ್ಲಿ ಇಲ್ಲ ಅಂತ. ಆ ಅಡ್ರೆಸ್ ಹೋಗಿ ವಿಚಾರಿಸುವಾಗ ಇಂಥ ಹುಡುಗ ಇಲ್ಲೇ ಇಲ್ಲ ಅಂತ ಹೇಳಿದ್ರು. ತುಂಬಾ ನಿರಾಶಾಗಿ ಬಂದಿದ್ದಾರೆ. ಆಗ ಏನ್ ಮಾಡಿದ್ರೆ ಒಂದು ಚೀಟಿ ಬರೆದು ಹತ್ತಿರದ ಮನೆಗೆ ಕೊಟ್ಟರೆ ತಾಯಿ ಕೊಟ್ಟು ತೀರಿ ಹೋಗಿರುತ್ತೆ ಮರುದಿವಸ. ಆಗ ಹುಡುಗ ಬಂದ, ಅವರು ಅಂತ್ಯ ಸಂಸ್ಕಾರ ಮಾಡಿದ್ರು. ಹುಡುಗ ಸ್ವಲ್ಪ ದಿವಸ ತಾಯಿಯನ್ನು ನೋಡ್ಬೇಕು ಬಂದರು. ತಾಯಿ ತೀರಿ ಹೋದ್ರು. ಹತ್ತಿರ ಮನೆಯ ಏನಿದೆ, ನಿನ್ನ ತಾಯಿ ಒಂದು ಚೀಟಿ ಬರೆದು ಕೊಟ್ಟಿದ್ದಾರೆ ಅಂತ. ಚೀಟು ಬರೆದು ಕೊಟ್ಟಿದ್ದಾರೆ. ಆ ಚೀಟಿ ಬಿಡಿಸಿ ಓದುವಾಗ ಅದರಲ್ಲಿ ಇದ್ದಂತೆ, ಮಗ ನಾನು ನಿನಗೊಂದು ಗಿಫ್ಟ್ ಕೊಟ್ಟಿದ್ದೆ ಸಣ್ಣದಿರುವಾಗ, ಅದೊಂದು ಜೋಪಾನವಾಗಿ ಬೇಕು. ಅದು ಏನಿದೆ, ಒಂದು ಕಣ್ಣು. ಆ ತಾಯಿಯ ಒಂದು ಕಣ್ಣು ಆ ಮಗನಿಗೆ ದಾನ ಮಾಡಿದ್ದಾರೆ. ಅದರಿಂದಲೇ ಅವನಿಗೆ ನಾಚಿಕೆ ಇದೆ. ನೋಡಿ, ನಾವು ಯಾವ ಮಕ್ಕಳನ್ನು
ಮಕ್ಕಳಿಗೆ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಬೇಕಂತ ಹೇಳುದು ಅದಕ್ಕೆ. ಇದರಿಂದ ಒಂದು ಒಳ್ಳೆ ಸಂದೇಶ ಸಿಕ್ಕಿದೆ. ಪುಣ್ಯದ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದು ಎಷ್ಟು ಮುಖ್ಯ ಅಂತ ಹೇಳಿ ಈಗ ಖಲೀಲ್ರವರು ಒಂದು ಸ್ಪಷ್ಟವಾದಂತಹ ಒಂದು ಉದಾಹರಣೆಯನ್ನ ಈಗಾಗಲೇ ಕೊಟ್ಟರು. ಯಾಕಂತ ಹೇಳಿದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಬಹಳಷ್ಟು ಹಂಚಿಕೆ ಆಗತಕ್ಕಂತ ಒಂದು ಕಾರ್ಯಕ್ರಮ. ಶಾಲಾ ಚಟುವಟಿಕೆಗಳು ಇರ್ತದೆ, ಆದರೆ ಮನೆಯಲ್ಲಿ ಈ ಕೊಟ್ಟಂತ ಪುಸ್ತಕಗಳು ಯಾರು ಈಗ ಸಂಘ ಸಂಸ್ಥೆಗಳು ಪ್ರೋತ್ಸಾಹಕರವಾಗಿ ಕೊಡತಕ್ಕಂಥ ಪುಸ್ತಕಗಳಿರ್ಬೋದು, ಶಾಲಾ ಫೀಸ್ ಇರ್ಬೋದು, ಇನ್ನಿತರ ವಿಚಾರಗಳಿರ್ಬೋದು, ಆದರೆ ಮನೆಯ ಹೆತ್ತವರು ಅದರಲ್ಲಿ ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸಬೇಕು. ಯಾಕಂತೇಳಿದ್ರೆ ತಮ್ಮ ಮಕ್ಕಳಿಗೆ ಕನಿಷ್ಠ ಪಕ್ಷ 1 ಗಂಟೆಯಾದರೂ ದಿನದ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಅವರಿಗೆ ಆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಹೆತ್ತವರಾದಂತಹ ತಾವುಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಆಗ ಮಾತ್ರ ನಾವು ಏನು ಡೈಮಂಡ್ ಸಂಸ್ಥೆಯವರಿಗೆ ಒಂದು ಕೊಟ್ಟಂತ ಪುಸ್ತಕಗಳಿಗೆ ಮೌಲ್ಯ ಬರಬೇಕು. ಆ ಮೌಲ್ಯಗಳು ವೃದ್ಧಿಯಾಗಬೇಕಾದ್ರೆ ಇಂಥ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡತಕ್ಕಂಥ ಕಾರ್ಯಕ್ರಮಗಳು ನಿರಂತರವಾಗಿ ಆಗಲೇಬೇಕು. ಹಾಗಾಗಿ ನಾನು ಹೆಚ್ಚೇನು ಮಾತಾಡುವುದಿಲ್ಲ. ಒಂದೇ ವಿಷಯ ಏನಂತ ಹೇಳಿದ್ರೆ, ಅವರ ಉದ್ದೇಶಗಳು ಸಾರ್ಥಕವಾಗಿ ಅವರು ಇನ್ನಷ್ಟು ಇಂಥ ಸಮಾಜ ಸೇವಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಸಿಕೊಂಡು ಬಂದವರೇ ಇನ್ನೂ ಕೂಡ ನಡೆಸಿಕೊಂಡು ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ನಿಮ್ಮೆಲ್ಲರ ಸಹಕಾರ ಸದಾ ಅವರಿಗೆ ಎಲ್ಲಿ ಅಂತ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದೇ ಸಂದರ್ಭ ವರ್ಷ ಪುಸ್ತಕಗಳನ್ನು ಕೊಡ್ತಾರೆ. ಈಗ ನಾವು ಇವರಲ್ಲಿ ಕೋರಿಕೆ ಮಾಡಿದ್ದೀವಿ, ಏನಂದ್ರೆ ನಮ್ಮ ಮಕ್ಕಳಿಗೆ ಇಲ್ಲೇ ಪುಸ್ತಕ ಕೊಡಬೇಕು. ಹಾಗೆ 2 ವರ್ಷದಿಂದ ಅವರು ನಮಗೆ ಎಲ್ಲ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಪೇರೆಂಟ್ಸ್ ನಮಗೆ ಯಾವ ಒಂದು ಪೈಸೆ ಖರ್ಚಿಲ್ಲದಾಗಿ ಪ್ರತಿಯೊಂದು ಪೆನ್ಸಿಲಿಂದ ಹಿಡಿದು ರಬ್ಬರ್ ಅಡಿಕೆ ಪ್ರತಿಯೊಂದು ಪರೀಕ್ಷೆ ಪೇಪರ್ ಕೂಡ ಕೊಟ್ಟು ಸಹಕರಿಸಿದ್ದಾರೆ. ಹಾಗೆ ನೀವು ಏನ್ ಮಾಡಬೇಕು, ಪೇರೆಂಟ್ಸ್ ನಮ್ಮೊಟ್ಟಿಗೆ ಒಂದು ಕೈ ಜೋಡಿಸ್ಬೇಕು. ನಿಮ್ಮ ಮಕ್ಕಳು ಕಲೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನೀವು ಮಕ್ಕಳು ಸ್ವಲ್ಪ 1 ಗಂಟೆ ಆದ್ರೆ ಮನೆಯಲ್ಲಿ ಓದುವುದು ಬರೀಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಕುತ್ಕೊಳ್ಬೇಕು, ನೀವು ಅವರೊಟ್ಟಿಗೆ ಮಕ್ಕಳೊಟ್ಟಿಗೆ ಕುತ್ಕೊಂಡು ಅವರು ಓದಿಗೆ ಬರೀಲಿಕ್ಕೆ ಕುತ್ಕೊಂಡ್ರೆ ನಮ್ಮ ಕನ್ನಡ ಮೀಡಿಯಂನ ಮಕ್ಕಳು ಪ್ರೈವೇಟ್ ಮಕ್ಕಳಿಗಿಂತಲೂ ಹುಷಾರ್ ಮಕ್ಕಳ ಮಾಡ್ಬೋದು. ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತೇಳಿ ನಾನು ಈ ಸಮಯದಲ್ಲಿ ಕೇಳಿಕೊಳ್ತೇನೆ. ಹಾಗೆ ಈ ವರ್ಷವೂ ಕೂಡ ನಮ್ಮ ಮಕ್ಕಳಿಗೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ SDFC ಪರವಾಗಿ, ನನ್ನ ಸಹೋದ್ಯೋಗಿ ಶಿಕ್ಷಕರ ಪರವಾಗಿ ಹಾಗೂ ಪೋಷಕರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು 25 ವರ್ಷಗಳಿಂದ ಈ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಬಹಳಷ್ಟು ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗಿದ್ದೇವೆ. ನಮ್ಮ ಮೂಲ ಉದ್ದೇಶ, ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಪರಿಸರದ ಮಕ್ಕಳು ಉತ್ತಮವಾಗಿ ಕಲಿಯಬೇಕು, ಅವರಿಗೆ ಕಲಿಯುವಂತಹ ಎಲ್ಲ ಅವಕಾಶಗಳನ್ನು ನಾವು ಮಾಡಿಕೊಡಬೇಕು. ಮತ್ತು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯ ಹೆಚ್ಚಿನ ಸದಸ್ಯರೆಲ್ಲರೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಅವರೆಲ್ಲರೂ ಇಲ್ಲಿಂದಲೇ ಶಿಕ್ಷಣವನ್ನು, ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಅವರವರ ಮಟ್ಟಿಗೆ ಉತ್ತಮವಾದಂತಹ ನೆಲೆಯಲ್ಲಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಈ ಒಂದು ಶಾಲೆ ಮತ್ತು ಇಲ್ಲಿಯ ಅಧ್ಯಾಪಕರು. ಹಾಗಿರುವಾಗ ನೀವು ಕೂಡ ಒಂದು ಉತ್ತಮವಾದಂತಹ ಶಾಲೆಯಲ್ಲಿದ್ದೀರಿ. ಇಲ್ಲಿಯ ಎಲ್ಲ ಸೌಕರ್ಯಗಳನ್ನು ನೀವು ಉಪಯೋಗಿಸಬೇಕು ಮತ್ತು ನಿಮಗೆ ಕೊಟ್ಟಂತಹ ಎಲ್ಲ ಸೌಕರ್ಯಗಳ ಸದುಪಯೋಗವನ್ನು ಪಡಿಬೇಕು. ಮತ್ತು ನಮ್ಮ ಏನು ಉದ್ದೇಶ ಇದೆ ಅದನ್ನು ನೀವು ಈಡೇರಿಸಿಕೊಳ್ಬೇಕು ಅಂತೇಳಿ ಹೇಳುತ್ತಾ ನನಗೆ ಪುನಃ ಭಾಷಣವನ್ನು ನಡೆಸ್ತೇನೆ.
ಶಾಲೆಯಲ್ಲಿ ಓದ್ತಾ ಇರುವಂಥ ಬಡ ವಿದ್ಯಾರ್ಥಿಗಳಿಗೆ ಎಲ್ಲ ಪುಸ್ತಕ ವಿತರಣೆ ಮಾಡುವಂಥ ಒಂದು ಒಳ್ಳೆಯ ಸಮಾಜ ಕಾರ್ಯ ತೊಡಗಿಸಿಕೊಂಡಂಥ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶಾಲಾ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸಲೇಬೇಕು.